ಸಪ್ತಪದಿ ಕಾರ್ಯಕ್ರಮವನ್ನು ಪ್ರತಿ ತಿಂಗಳಿಗೆ 2 ದಿವಸ ನಡೆಸಲು ನಿರ್ಧಾರ ಮಾಡಲಾಗಿದೆ ಎಂದು ಕರ್ನಾಟಕ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಕಚೇರಿ ಸಭಾಂಗಣದಲ್ಲಿ ನಡೆದ 11ನೇ ರಾಜ್ಯ ಧಾರ್ಮಿಕ ಪರಿಷತ್ ಸಭೆಯ ಬಳಿಕ ಮಾತನಾಡಿದ ಅವರು, ಫೆಬ್ರವರಿ ತಿಂಗಳ 17 ಮತ್ತು 25ರಂದು ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಆಯೋಜಿಸಲಾಗುವುದು. ಮುಂದೆ ಮಾರ್ಚ್, ಏಪ್ರಿಲ್, ಮೇ ಸೇರಿದಂತೆ ಎಲ್ಲಾ ತಿಂಗಳಲ್ಲಿ ಮುಹೂರ್ತ ನೋಡಿಕೊಂಡು ವಿವಾಹ ಕಾರ್ಯ ನಡೆಸಲಾಗುತ್ತದೆ. ಆಯಾ ಜಿಲ್ಲೆಯಲ್ಲಿ ಅವರವರ ಸಂಪ್ರದಾಯ ಪರಂಪರೆಗೆ ಅನುಗುಣವಾಗಿ ಸಪ್ತಪದಿಯನ್ನು ನಡೆಸುತ್ತೇವೆ. ಯಾವುದೇ ದೇವಸ್ಥಾನದವರು ಅಥವಾ ಜಿಲ್ಲೆಯವರು ಮುಂದೆ ಬಂದರೆ ಅವರು ಹೇಳಿದ ದಿನಾಂಕದಂದೇ ಸಪ್ತಪದಿ ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಡಲಾಗುವುದು ಎಂದರು. ನಮ್ಮ ಸಪ್ತಪದಿ ಕಾರ್ಯಕ್ರಮ ಬೇರೆ ಬೇರೆ ಕಾರಣಕ್ಕೆ ಒಂದು ರೀತಿ ನೆನಗಿದು ಬಿದ್ದಿತ್ತು. ಯಾಕಂತ ಹೇಳಿದ್ರೆ ಆ ಕೊರೋನಾ ಕಾರಣಗಳಿಗೋಸ್ಕರ ಜನರನ್ನು ಸೇರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗದಿರೋದ್ರಿಂದಾಗಿ ನೆನಗಿದು ಬಿದ್ದಿತ್ತು. ಪುನರಪಿ ಅದನ್ನು ತಿಂಗಳಿಗೆ 2 ದಿವಸಗಳ ಕಾಲ, ಉದಾಹರಣೆಗೆ ಫೆಬ್ರವರಿಯ 17 ಮತ್ತು 25ನೇ ತಾರೀಕು, ಫೆಬ್ರವರಿ ಇದು ಜನವರಿಯಲ್ಲಿದ್ದೀವಿ ನಾವು, 2 ತಿಂಗಳು ನಡೆಯುತ್ತೆ. ನಂತರ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳು ಕೂಡ ಇರುವಂಥ ಮುಹೂರ್ತಗಳನ್ನು ನಿಗದೀಕರಿಸಿ ನಾವು ಪ್ರಕಟಣೆ ಮಾಡ್ತೇವೆ. ಈ ಮಧ್ಯೆ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಅವರ ಪರಂಪರೆಗೆ ಅನುಗುಣವಾಗಿ, ಅವರ ಸಾಂಪ್ರದಾಯಕ್ಕೆ ಅನುಗುಣವಾಗಿ ನಾವು ಸಪ್ತಪದಿಯನ್ನು ಮಾಡ್ತೇವೆ ಅಂತ ಯಾವುದೇ ದೇವಸ್ಥಾನದವರು ಅಥವಾ ಆ ಜಿಲ್ಲೆಯವರು ಅವರು ಹೇಳಿದರೆ, ಅವರು ಹೇಳಿದ ದಿನಾಂಕಕ್ಕೆ ಅವರು ಮದುವೆ ಮಾಡಬಹುದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಮೊದಲು ಕೆಲವು ಟೆಂಡರ್ ಪ್ರಕ್ರಿಯೆಗಳಿತ್ತು, ನಮಗೆ ತಾಳಿಗೆ ಮಂಗಲ್ಯ ತಿಂಗಳಿತ್ತು. ಈಗ ಅದನ್ನು ಸ್ವಲ್ಪ ಕಾವೇರಿ ಎಂಪೋರಿಯಂ ಅಂತಿದೆ, ಅವರು 4G ರಿಯಾಯಿತಿ ಪಡೆದಿದ್ದಾರೆ. ಅವರ ಹತ್ರ